ಅಪಾಯಕಾರಿ ಹೊಂಡಗಳಿಂದ ಹಲವು ಅಪಘಾತಗಳಿಗೆ ಕಾರಣವಾಗಿದ್ದ ವಿಟ್ಲ-ಕಬಕ ಹೆದ್ದಾರಿಯ ಕಂಬಳಬೆಟ್ಟು ಎಂಬಲ್ಲಿ ಹೊಂಡಗಳನ್ನು ಧರ್ಮನಗರದ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಶ್ರಮದಾನಗಳ ಮೂಲಕ ಮುಚ್ಚಲಾಯಿತು. ವಿಟ್ಲ-ಪುತ್ತೂರು ರಸ್ತೆಯ ವಿಟ್ಲದಿಂದ ಕಂಬಳಬೆಟ್ಟುವರೆಗೆ ರಸ್ತೆಗಳು ಹೊಂಡಗಳಿಂದ ಅಪಘಾತಕ್ಕೆ ಆಹ್ವಾನವನ್ನ ನೀಡ್ತಾ ಇತ್ತು. ವರ್ಷದ ಹಿಂದೆ ಕಂಬಳಬೆಟ್ಟು ಎಂಬಲ್ಲಿ ಹೊಂಡಕ್ಕೆ ಬೈಕ್ನ ಚಕ್ರ ಬಿದ್ದು ಮಹಿಳೆಯೊಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ರು. ಇದೇ ರೀತಿಯ ಹಲವು ಅಪಘಾತಗಳು ಸಂಭವಿಸಿ ಸಾವು ನೋವು ಸಂಭವಿಸಿತ್ತು. ಕಳೆದ ವರ್ಷ ವಿಟ್ಲ-ಕಂಬಳಬೆಟ್ಟು ಹೆದ್ದಾರಿ ಕಾಮಗಾರಿಗೆ ಇಲಾಖೆ ಮುಂದಾಗಿತ್ತು. ಬಳಿಕ ಗುತ್ತಿಗೆದಾರ ಕಾಮಗಾರಿ ದಿಢೀರನೆ ಸ್ಥಗಿತಗೊಳಿಸಿ ನಾಪತ್ತೆಯಾಗಿದ್ರು. ಅರ್ಧಂಬರ್ಧ ಕಾಮಗಾರಿ ನಡೆಸಿದ ಪರಿಣಾಮ ಚರಂಡಿಯಲ್ಲಿ ಮಣ್ಣು ತುಂಬಿ ಮುಚ್ಚಿ ಹೋಗಿತ್ತು. ಇದರಿಂದ ರಸ್ತೆಯಲ್ಲಿ ಹೊಂಡಗಳು ನಿರ್ಮಾಣಗೊಂಡಿದೆ. ಈ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಇಲಾಖೆ ಕ್ಯಾರೆ ಅಂದಿಲ್ಲ. ಇದರಿಂದ ಸ್ವತಃ ಕಂಬಳಬೆಟ್ಟು ಧರ್ಮನಗರ ಫ್ರೆಂಡ್ಸ್ ಕ್ಲಬ್ ಸದಸ್ಯರು ಹಾಗೂ ಮಳೆಯನ್ನು ಲೆಕ್ಕಿಸದೆ ಹೊಂಡಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ.